ಜೂನ್ ಮುಟ್ಟ ಗೃಹ ಬಳಕೆದ ವಿದ್ಯುತ್ ಸಂಪರ್ಕ ಕಡಿತ ಮಲ್ಪೆರ ಬಲ್ಲಿ ಬಲವಂತವಾದ ಕರೆಂಟ್ ಬಿಲ್ ವಸೂಲಿ ಮಲ್ಪೆರ ಬಲ್ಲಿ ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಮೆಸ್ಕಾಂಗೂ ಸೂಚನೆ ಕೊಡ್ತಾರೆ. ಇನ್ನೊಂದು ನೀವು ಏನು ಬಿಲ್ ಹಾಕಿದ್ದೀರಿ 380 ಸ್ಟಾರ್ಟ್ ಆಗಿ 720 720 ನೀವು ಯೂನಿಟಿ ಕಾಸ್ಟ್ ಮಾಡಿದ್ದೀರಿ. ಏನಾಗಿದೆ, ನೀವು ಹಾಕ್ತಾ ಇರೋದು ಏಪ್ರಿಲ್ ತಿಂಗಳಿಂದ ನೀವು ತಗೊಂಡಿದ್ದರಿಂದಾಗಿ ನೀವು ಮಿನಿಮಮ್ ರೇಟು 2 ಪಟ್ಟು ಹಾಕಿಬಿಟ್ಟಿದ್ದೀರಿ. ಮತ್ತು ಕೆಲವು ಕಡೆ ಮತ್ತೆ ಹೇಳ್ತಾರೆ ಅಂದರೆ ನಾವು ಪ್ಲಾನ್ ಕ್ಲೋಸ್ ಮಾಡಿದ್ದೇವೆ, ಮಿನಿಮಮ್ 250 ರೂಪಾಯಿ ಬರ್ತಾ ಇತ್ತು, 2000 ರೂಪಾಯಿ ಬಂದಿದೆ ಅಂತಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದಾರೆ. ಬೆಳಿಗ್ಗೆ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ. ನೀವು ಜೂನ್ ತಿಂಗಳವರೆಗೆ ಯಾವುದೇ ಕಾರಣಕ್ಕೂ ಕಡ್ಡಾಯ ವಸೂಲಿ ಮಾಡುವಂತಿಲ್ಲ ಮತ್ತು ಯಾವುದೇ ಕಾರಣಕ್ಕೆ ಡಿಸ್ಕೌಂಟ್ ಮಾಡುವಂತಿಲ್ಲ. ಕ್ಲಿಯರ್ ಇಲ್ಲಿ ನೀವು ಇನ್ನು ಆ ಸ್ಲ್ಯಾಬ್ ಏನು ಹಾಕಿದ್ದೀರಿ, ನೀವು ಅದು ಫಸ್ಟ್ ಸ್ಲ್ಯಾಬ್ ಅದು 387 ಇದೆಯಲ್ಲ, ಅದೇ ಮಿನಿಮಮ್ ಲೆಕ್ಕದಲ್ಲಿ ನೀವು ಹಾಕಿ ಮತ್ತೆ ವಸೂಲಿ ಬೇಕಾದರೆ ಮತ್ತೆ ಮಾಡೋಣ. ಈ ಕೊರೋನಾ ಟೈಮಿಗೆ ನೀವು ಗಲಾಟೆ ಮಾಡಿಬಿಟ್ಟು ಈಗೆಲ್ಲ ನಡೆಯಲಿಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಅಧಿಕಾರ ಉತ್ತರ ಕೊಡ್ತಾ ಇರಲಿಲ್ಲ. ನಿಮ್ಮ ಅಧಿಕಾರಿಗಳಿಗೆ ಹೇಳಲಾಗಿದೆ ಮತ್ತು ಗೊಂದಲ ಮಾಡಬೇಕು. ಅಂಗಾರೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿನ ಸಭೆಟು ಪಾತಿರ್ನ ಶ್ರೀನಿವಾಸ್ ಪೂಜಾರ್ಲು ಕರೆಂಟ್ ಬಿಲ್ಗೆ ಸಂಬಂಧಿಸಾದ ಗ್ರಾಹಕರಿದ್ದು ದಿಂಜ ದೂರುಲು ಬರಂದುಂಡು 30% ಹೆಚ್ಚುವರಿ ಬಿಲ್ ಕೊರನುಂಡು. ಏಪ್ರಿಲ್ ಮೇ ತಿಂಗಳು ಒಂಜೆ ಬಿಲ್ ಕೊರ್ತುಂಡು ಪಂಪಿನ ಆರೋಪ ಉಂಡು ಪಣ ತಿಳಿಪಾಯಿರು. ಸಂಬಂಧಪಟ್ಟಂತೆ ಹೆಚ್ಚುವರಿ ಬಿಲ್ಗಳನ್ನು ಹಾಕಲಾಗಿದೆ ಮತ್ತು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಪೈಕಿ ಏಪ್ರಿಲ್ ತಿಂಗಳ ದರಪಟ್ಟಿಯನ್ನೇ ಮೀಟ್ ರೀಡಿಂಗನ್ನೇ ಗಮನಿಸಲಾಗಿದೆ, ದರವನ್ನು ನಿಗದೀಕರಿಸಲಾಗಿದೆ ಅನ್ನುವಂಥ ದೂರುಗಳ ಹಿನ್ನೆಲೆಯಲ್ಲಿ ಮೆಸ್ಕಾಮಿನ ಅಧಿಕಾರಿಗಳನ್ನು ಕರೆದು ಯಾವುದೇ ಕಾರಣಕ್ಕೆ ಜೂನ್ ತಿಂಗಳವರೆಗೆ ಕಡ್ಡಾಯವಾಗಿ ವಸೂಲು ಮಾಡುವಂತಿಲ್ಲ ಬಿಲ್ಲನ್ನು ಮತ್ತು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೆ ವಿದ್ಯುತ್ತನ್ನು ಕಡಿತಗೊಳಿಸುವಂತಿಲ್ಲ ಮತ್ತು ಆ ಸ್ಲ್ಯಾಬ್ ಏನು ಹಾಕಿದ್ದೀರಿ ನೀವು 7 ರೂಪಾಯಿ 20 ಪೈಸೆ ಅದನ್ನು ತೆಗೆದು 3 ರೂಪಾಯಿ 80 ಪೈಸದ ಮಿತಿಯೊಳಗೆ ಜನರಿಗೆ ಹೊರೆಯಾಗದಂತೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಿ ಅನುಮತಿಯನ್ನು ಪಡೆಯಲಾಗಿದೆ.